ಪುತ್ತೂರು ತಾಲೂಕಿನ ಕೋಡಿಂಬಾಡಿ ಗ್ರಾಮದ ಮಠಂತಬೆಟ್ಟು ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಗಂಗಾಧರ ಶೆಟ್ಟಿ ಮಠಂತಬೆಟ್ಟು ಅವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆದಿದೆ. ಶ್ರೀ ಮಹಿಷಮರ್ದಿನಿ ಸೇವಾ ಟ್ರಸ್ಟ್ನ ಆಫೀಸು ಕಾರ್ಯಾಲಯದಲ್ಲಿ ನಡೆದ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಅಶೋಕ್ ಕುಮಾರ್ ರೈ, ದೇವಾಲಯದ ಪ್ರಧಾನ ಅರ್ಚಕರಾದ ರಾಮಕೃಷ್ಣ ಭಟ್, ಗ್ರಾಮ ಕಾರಣಿಕರಾದ ಗೋಪಿಲಾಲ್, ಪ್ರಮುಖರಾದ ಸಂಕಪ್ಪ ಶೆಟ್ಟಿ ಸಮೃದ್ಧಿ ಮಠಂತಬೆಟ್ಟು, ವಾರಿಸೇನ್ ಜೈನ್ ಕೋಡಿಂಬಾಡಿ, ಸೀತಾರಾಮ ಶೆಟ್ಟಿ ಹೆಗ್ಡೆಹಿತ್ಲು, ನಿರಂಜನ್ ರೈ ಮಠಂತಬೆಟ್ಟು, ರಾಜೀವ ಶೆಟ್ಟಿ ಕೇದಗೆ, ಮುರಳೀಧರ ರೈ ಮಠಂತಬೆಟ್ಟು, ಜಯಪ್ರಕಾಶ್ ಬದಿನಾರು, ಜಗನ್ನಾಥ್ ಶೆಟ್ಟಿ ನಡುಮನೆ, ಮೋಹನಗೌಡ ಮೇಲಿನ ಹಿತ್ಲು ಬಾರಿಕೆ, ಪ್ರಹ್ಲಾದ ಶೆಟ್ಟಿ ಮಠಂತಬೆಟ್ಟು, ಚಿದಾನಂದ ರೈ ಪಾಣಿಪಾಲು, ಸಂತೋಷ್ ರೈ ಕೆರಿಕಂಡೆಗುತ್ತು, ಶಿವಪ್ರಸಾದ್ ರೈ ಮಠಂತಬೆಟ್ಟು, ರಶ್ಮಿ ನಿರಂಜನ್ ರೈ ಮಠಂತಬೆಟ್ಟು ಮತ್ತು ಪ್ರೀತಮ್ ಶೆಟ್ಟಿ ಕೇದಿಗೆ ಉಪಸ್ಥಿತರಿದ್ದರು. ನಮ್ಮ ದೇವಸ್ಥಾನದ ಆಡಳಿತ ಅಧಿಕಾರಿಯಾದ ಗೋಪಿಲಾಲ್ ಅವರೇ, ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಹಿರಿಯರಾದ ಸಂಕಪ್ಪೇಟೆ ಸೀತಾರಾಮಪೇಟೆ ಹೋಗಿದ್ದಾರೆ ಅಶೋಕ್ ರೈ ಅವರು, ಅಶೋಕ್ ಕುಮಾರ್ ಈ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ನೀವೆಲ್ಲ ಸೇರಿಕೊಂಡು ನಾನು ಬಹಳ ಗೌರವದಿಂದ ಮಾಡಿದ್ದೇವೆ. ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ನಾವು 2003 ಇಸ್ವಿಯಿಂದ ಈ ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಅಧಿಕಾರಕ್ಕಾಗಿ ನಾವು ಏನು ಹೋರಾಟ ಮಾಡಿದವರಲ್ಲ, ಅಧಿಕಾರ ಬೇಕಂತ ಕೇಳಿದವರಲ್ಲ, ದೇವಿಯ ಸಂಪೂರ್ಣ ಕೆಲಸಕ್ಕೆ ನಮ್ಮಿಂದ ಸಾಧ್ಯವಾದಷ್ಟು ನಾವು ಕೆಲಸ